ನಮಸ್ಕಾರ ಸ್ನೇಹಿತರೆ. ಊರಿಗೆ ಬಂದವಳು ನೀರಿಗೆ ಬರಲೇಬೇಕೆನ್ನುವ ಗಾದೆ ಇದೆ. ಹಾಗೆಯೇ ಬೆಂಗಳೂರಿಗೆ ಬಂದವರು ಮೆಜೆಸ್ಟಿಕ್ ನೋಡಲೇಬೇಕೆನ್ನುವ ವಾಡಿಕೆ ಕೂಡ ಇದೆ. ಬೆಂಗಳೂರು ದಿಲ್ಲಿ ಮುಂಬೈ ಆದ ಮೇಲೆ ಭಾರತದ ಮೂರನೇ ಅತಿ ದೊಡ್ಡ ಮಹಾನಗರ. 2021 ಪ್ರಕಾರ ಬೆಂಗಳೂರಿನ ಜನಸಂಖ್ಯೆ ಅಂದಾಜು 1.35 ಕೋಟಿ ಎಂದು ನಂಬಲಾಗಿದೆ. ಬೆಂಗಳೂರು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಮಹಾನ್ ದೈತ್ಯ ನಗರ. ವಿಶ್ವದಲ್ಲೇ ಅತಿ ಹೆಚ್ಚು ಎರಡು ಗಾಲಿ ಅಂದರೆ 2 ವೀಲರ್ ಇರುವಂತಹ ನಗರವೇ ಈ ಬೆಂಗಳೂರು. ಬೆಂಗಳೂರು ವಿಶ್ವದಲ್ಲಿ ಸಿಲಿಕಾನ್ ವ್ಯಾಲಿ ಎಂದು ಹೆಸರುವಾಸಿಯಾದರೆ ಇದು ತನ್ನ ಟ್ರಾಫಿಕ್ ಜಾಮಿಗೆ ಕುಖ್ಯಾತಿ ಕೂಡ ಆಗಿದೆ. ಇಷ್ಟಾದರೂ ಬೆಂಗಳೂರಿನಲ್ಲಿ ಓಡಾಡುವ BMTC ಬಸ್ಸುಗಳಲ್ಲಿ ಜಾಗ ಕೂಡ ನಿಮಗೆ ಸಿಗೋದಿಲ್ಲ. ಪ್ರತಿನಿತ್ಯ ಸುಮಾರು 10 ರಿಂದ 15 ಲಕ್ಷ ಜನ ಬೇರೆ ಊರಿನಿಂದ ಇಲ್ಲಿ ವ್ಯಾಪಾರ ವಹಿವಾಟಕ್ಕೆ ಓಡಾಡುತ್ತಾರೆ. ಹಾಗೆಯೇ ಪ್ರತಿದಿನ 5 ರಿಂದ 10 ಸಾವಿರ ಜನ ಇಲ್ಲಿ ಕೆಲಸ ಹುಡುಕಿಕೊಂಡು ವಾಸವಾಗಲು ಬರುತ್ತಾರೆ. ಒಮ್ಮೆ ಬೆಂಗಳೂರಿಗೆ ಬಂದವರು ವಾಪಸ್ಸು ಹೋಗೋಕೆ ಹೆಸರೇ ತಗೊಳ್ಳೋದಿಲ್ಲ. ಅದು ಉತ್ತರ ಭಾರತವಾಗಲಿ, ಉತ್ತರ ಕರ್ನಾಟಕವಾಗಲಿ, ತಮಿಳುನಾಡು, ಕೇರಳ, ಆಂಧ್ರ, ಹೀಗೆ ಎರಡ ಸ್ನೇಹಿತರೆ, ಭಾರತದ ಪ್ರತಿಯೊಂದು ರಾಜ್ಯದಲ್ಲಿರುವಂತಹ ಒಂದೊಂದು ಕುಟುಂಬದ ಒಬ್ಬೊಬ್ಬ ವ್ಯಕ್ತಿ ಈ ಬೆಂಗಳೂರಿನಲ್ಲಿ ಇದ್ದಾನೆ ಅಂದರೆ ಅತಿಶಯೋಕ್ತಿ ಆಗಲಾರದು. ಹಾಗೆ ಹೇಳಬೇಕೆಂದರೆ ಬೆಂಗಳೂರಿನ ವಿಶೇಷತೆಯೇ ಅದಾಗಿದೆ. ಇಲ್ಲಿ ನಿಮಗೆ ಎಲ್ಲ ಥರದ ಜನರು, ಎಲ್ಲ ಭಾಷಿಗರು ಕೂಡ ಸಿಗುತ್ತಾರೆ. ಬೆಂಗಳೂರಿನಲ್ಲಿ ಮೆಟ್ರೋ ಇದೆ, ಓಲಾ, ಊಬರ್, ಟ್ಯಾಕ್ಸಿ ಸೇವೆ ಇದೆ. ಇಷ್ಟೆಲ್ಲ ಇದ್ದರೂ ಬೆಂಗಳೂರಿನ ಬಸ್ಸುಗಳು ಮಾತ್ರ ಅಷ್ಟೇ ಜನದಟ್ಟಣೆ ಆಗಿರುತ್ತವೆ. ಹಾಗೆಯೇ ಈ ಬಸ್ಸುಗಳು ತವರ ಮನೆಯೇ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಮೆಜೆಸ್ಟಿಕ್. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬೆಂಗಳೂರಿನ ಜೀವಾಳ, ಬೆಂಗಳೂರಿನ ಹೃದಯ, ಬೆಂಗಳೂರಿನ ಬ್ರೇನ್, ನೀವೇನು ಬೇಕಾದರೂ ಕರೀಬೋದು, ಅದೇ ಮೆಜೆಸ್ಟಿಕ್ನ ಹಲವಾರು ಕುತೂಹಲಕರ ವಿಷಯಗಳನ್ನು ತಿಳಿದುಕೊಳ್ಳೋಣ. ಯಾಕೆ ಈ ಪ್ರದೇಶವನ್ನ ಮೆಜೆಸ್ಟಿಕ್ ಅಂತ ಕರೀತಾರೆ? ಈ ಮೆಜೆಸ್ಟಿಕ್ನ ಬಸ್ ನಿಲ್ದಾಣ ಯಾರು ಕಟ್ಟಿದರು, ಯಾವಾಗ ಕಟ್ಟಿದರು, ಇಲ್ಲಿ ಮೊದಲು ಏನಿತ್ತು, ಸಿನಿಮಾ ಜಗತ್ತಿಗೆ ಹೆಸರುವಾಗಿರುವಂತಹ ಗಾಂಧಿನಗರ ಇಲ್ಲಿಂದ ಎಷ್ಟು ದೂರ ಇದೆ, ಕರ್ನಾಟಕ ಸರ್ಕಾರ ನಡೆಯುವ ವಿಧಾನಸೌಧ ಇಲ್ಲಿಂದ ಎಷ್ಟು ದೂರ ಇದೆ, ಇಂತಹ ಹಲವಾರು ಕುತೂಹಲಕರ ವಿಷಯಗಳನ್ನ ಈಗ ನಿಮಗೆ ಹೇಳಕ್ ಹೋಗ್ತಾ ಇದ್ದೀನಿ. ಒಂದ್ ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬೆಂಗಳೂರಿನ ಹೃದಯದಂತಿರುವ ಕೆಂಪೇಗೌಡ ಬಸ್ ನಿಲ್ದಾಣ ಇರುವ ಜಾಗ ಹಿಂದೆ ಧರ್ಮಾಂಬುದ್ಧಿ ಕೆರೆಯಾಗಿತ್ತು. ಬೆಂಗಳೂರು ಕಟ್ಟಿದ ರಾಜ ಕೆಂಪೇಗೌಡ ಕಾಲದಲ್ಲಿ ಕುಡಿಯುವ ನೀರಿನ ಮುಖ್ಯ ಆಕರ ಇದಾಗಿತ್ತು. ನಿರಂತರವಾಗಿ ಬೆಳೆಯುತ್ತಿದ್ದ ಜನಸಂಖ್ಯೆ, ಜನರ ನೀರಿನ ಬೇಡಿಕೆಗೆ ಸರಿದೂಗುವ ಸವಾಲು ಮತ್ತು ನಗರಕ್ಕೆ ತಾಗಿದ ಕ್ಷಾಮದ ಬಿಸಿಯು ಕೆರೆಯ ಅವಸಾನಕ್ಕೆ ಕಾರಣವಾಗುತ್ತದೆ. ಧರ್ಮಾಂಬುದ್ಧಿ ಕೆರೆಗೆ ಸಂಪಂಗಿ ಕೆರೆ ಮೂಲಕ ನೀರು ಹರಿಯಲು ನಿರ್ಮಿಸಿದ್ದ ಕಾಲುವೆಗಳು ರೈಲ್ವೆ ನಿಲ್ದಾಣದ ನಿರ್ಮಾಣಕ್ಕಾಗಿ ಒತ್ತುವರಿಯಾದವು. ಆ ಬಳಿಕ ಈ ಕೆರೆಗೆ ನೀರು ಹರಿಯುವಿಕೆ ಕಡಿಮೆಯಾಗಿತು. ನಗರದ ಜನರ ನೀರಿನ ಬೇಡಿಕೆ ಈಡೇರಿಸಲು ಮುಂದೆ ಇದು ಸಾಧ್ಯವಾಗಲಿಲ್ಲ. ಕ್ರಮೇಣ ಈ ಕೆರೆಯ ಮೇಲಿನ ಅವಲಂಬನೆ ಕಡಿಮೆಯಾಯಿತು. ಹೀಗಾಗಿ ಮುಂದೆ ಈ ಕೆರೆ ಬತ್ತಿ ಇಲ್ಲಿ ಕುಸ್ತಿ ಆಟಗಳು, ಸರ್ಕಸ್ಗಳು, ಇನ್ನು ಬೇರೆ ಬೇರೆ ಆಟಗಳು ಆಡಲು ಈ ಕೆರೆಯನ್ನ ಬಳಸಲು ಪ್ರಾರಂಭ ಮಾಡಿದರು. ಬೆಂಗಳೂರಿಗೆ ಆಗ ಹೆಬ್ಬಾಳ, ಹಲಸೂರು ಈ ತರ ಬೇರೆ ಬೇರೆ ಕೆರೆಗಳಿಂದ ನೀರು ಸರಬರಾಜು ಮಾಡಲು ಪ್ರಾರಂಭವಾಯಿತು. ಧರ್ಮಾಂಬುದ್ಧಿ ಕೆರೆಯ ದಂಡೆಯ ಸುತ್ತ ನಗರ ಸಾರಿಗೆ ಬಸ್ಸುಗಳನ್ನು ನಿಲ್ಲಿಸಲು ಪ್ರಾರಂಭ ಮಾಡಿದರು. ಹೀಗಾಗಿ 1964ರಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕಾಗಿ ಸಾರಿಗೆ ಇಲಾಖೆಗೆ ಈ ಜಾಗವನ್ನು ಹಸ್ತಾಂತರಿಸಲಾಯಿತು. ಅಂದಿನ ಮೈಸೂರು ಸರ್ಕಾರ 1969ರಲ್ಲಿ ಬಸ್ ನಿಲ್ದಾಣಕ್ಕೆ ಶಂಕುಸ್ಥಾಪನೆ ನೆರವೇರಿತು. ಆದರೆ ಈ ಕೆಲಸ ಕುಂಟುತ್ತಾ ಸಾಗಿ 1980ರ ಹೊತ್ತಿಗೆ ಕೆಂಪೇಗೌಡ ಬಸ್ ನಿಲ್ದಾಣ ತಲೆ ಎತ್ತಿತು.
ಈ ಭಾಗದಲ್ಲಿ ಮೆಜೆಸ್ಟಿಕ್ ಎನ್ನುವ ಹೆಸರಿನ ಚಿತ್ರಮಂದಿರ ಇದ್ದ ಕಾರಣ ಈ ನಿಲ್ದಾಣವನ್ನ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಎಂದೇ ಕರೆಯಲು ಜನರು ಪ್ರಾರಂಭಿಸಿದರು. ಆದರೆ ನಿಜವಾದ ಇದರ ಹೆಸರು ಕೆಂಪೇಗೌಡ ಬಸ್ ನಿಲ್ದಾಣ. ಆದರೆ ಕೆಂಪೇಗೌಡ ಹೆಸರನ್ನು ಯಾರು ಹೇಳುವುದೇ ಇಲ್ಲ. ಅಲ್ಲಿನ ಕಂಡಕ್ಟರ್ಗಳು ಸಹಿತ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಎಂದೇ ಕೂಗುತ್ತಾರೆ. ಈಗಿರುವ ಬಸ್ ನಿಲ್ದಾಣವು KSRTC, BMTC, ಮೆಟ್ರೋ ನಿಲ್ದಾಣ ಒಳಗೊಂಡಂತೆ 4 ಹೆಜ್ಜೆ ದೂರದಲ್ಲಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಕೂಡ ಇದೆ. ದಶಕಗಳ ಹಿಂದಷ್ಟೇ ಇಲ್ಲೊಂದು ಸಮೃದ್ಧ ಕೆರೆಯಿತ್ತು ಎಂಬ ಕುರು ಈಗ ನಿಮಗೆ ಕಾಣಿಸದು. ಕೆರೆಯು ಒಣಗುತ್ತಾ ಬಂದಂತೆ ಅದು ಮೈದಾನವಾಗಿ ಪರಿವರ್ತನೆಯಾಯಿತು. 60ರ ದಶಕದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಆದ್ದರಿಂದ ಈ ಮೈದಾನವನ್ನ ಸುಭಾಷ್ ಮೈದಾನ ಎಂದು ಹೆಸರಿಡಲಾಯಿತು. ಅಂದ ಹಾಗೆ ಈಗಿರುವ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಈ ನಗರವನ್ನ ಸುಭಾಷ್ ನಗರ ಎಂದೇ ಕರೆಯಲಾಗುತ್ತದೆ. ಆದರೆ ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಕೆಂಪೇಗೌಡ ಬಸ್ ನಿಲ್ದಾಣ ನಿರ್ಮಾಣಕ್ಕೂ ಮೊದಲು ನಿಗಮದ ಅಂತಾರಾಜ್ಯ ಬಸ್ಗಳು ಕಾರ್ಯಾಚರಣೆ ಮಾಡುತ್ತಿದ್ದು ಕಲಾಸಿ ಪಾಳ್ಯದಿಂದ. ಅಲ್ಲಿಯೇ ಖಾಸಗಿ ಬಸ್ಸುಗಳು ಕೂಡ ಇದ್ದವು. ಆದರೆ ಆ ಜಾಗ ಇಕ್ಕಟ್ಟಾಗಿತ್ತು. ಆದ್ದರಿಂದ ಸುಭಾಷ್ ನಗರ ಜಾಗವನ್ನು ಆಯ್ಕೆ ಮಾಡಲಾಗಿತ್ತು. ಪಕ್ಕದಲ್ಲಿಯೇ ರೈಲ್ವೆ ನಿಲ್ದಾಣ ಇದ್ದು ಅದು ಕೂಡ ಆಯ್ಕೆಗೆ ಮತ್ತೊಂದು ಕಾರಣ ಎಂದು ಇತಿಹಾಸ ಸಾರುತ್ತದೆ. ಧರ್ಮಾಂಬುದ್ಧಿ ಕೆರೆ ಹಿಂದೆ ಬೆಂಗಳೂರಿನ ಕೊನೆಯ ತುದಿಯಾಗಿತ್ತು. ಹೀಗಾಗಿ ಅಲ್ಲಿಯೇ ರೈಲ್ವೆ ನಿಲ್ದಾಣ ಇತ್ತು. ನಗರದ ಹೃದಯ ಭಾಗದಲ್ಲಿದ್ದವರು ಕೆರೆ ಅಂಗಳದಲ್ಲಿ ಹಾದು ರೈಲ್ವೆ ನಿಲ್ದಾಣಕ್ಕೆ ಹೋಗಬೇಕಿತ್ತು. ಬರಗಾಲದಲ್ಲಿ ಕೆರೆ ಬತ್ತಿ ಹೋಗುತ್ತಿದ್ದು ಆಗ ಸರ್ಕಸ್ ಕಂಪನಿಗಳು, ನಾಟಕ ಕಂಪನಿಗಳು ಬಂದು ಇಲ್ಲಿ ಪ್ರದರ್ಶನ ನೀಡುತ್ತಿದ್ದವು. ಹಾಗೆಯೇ ಇಲ್ಲಿ ಭಾರಿ ಜಂಗಿ ಕುಸ್ತಿಗಳು ಕೂಡ ನಡೆಯುತ್ತಿದ್ದವು. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ R. ಗುಂಡೂರಾವ್ ಅವರು ಈ ನಿಲ್ದಾಣವನ್ನು ನಿರ್ಮಿಸಿದ ಕೀರ್ತಿಗೆ ಪಾತ್ರರಾಗುತ್ತಾರೆ. ಈ ಬಸ್ ನಿಲ್ದಾಣವು ಬಸ್ಸುಗಳ ದಟ್ಟಣೆಯನ್ನು ಸರಾಗಗೊಳಿಸಲು ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಸಮಗೊಳಿಸಲು ಈ ಬಯಲು ಪ್ರದೇಶವನ್ನು ಆಯ್ಕೆ ಮಾಡಿ ಬೆಂಗಳೂರು ನಗರ ಸಾರಿಗೆ ಓಡಾಡುವಂತೆ ಒಂದು ಬಸ್ ನಿಲ್ದಾಣ ಪ್ರಾರಂಭ ಮಾಡಿದರು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ 24 ಗಂಟೆನೂ ಬಸ್ಸುಗಳು ಸೇವೆ ಇರುತ್ತದೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಸದಾಕಾಲ ಬಸ್ಸುಗಳು ಇದ್ದೇ ಇರುತ್ತವೆ. ರಾತ್ರಿ 11ರಿಂದ ಮುಂಜಾನೆ 6ವರೆಗೆ ಪ್ರತಿ 1 ಗಂಟೆಗೆ ಒಂದು ಬಸ್ಸು ಒಂದು ಪ್ರದೇಶಕ್ಕೆ ಸಾಗುತ್ತದೆ. ಸಿನಿಮಾ ಜನಕ್ಕೆ ಹೆಸರುವಾಸಿಯಾಗಿರುವಂತಹ ಗಾಂಧಿನಗರ ಕೇವಲ ಇಲ್ಲಿಂದ 500 ಮೀಟರ್ ದೂರದಲ್ಲಿದ್ದರೆ 800 ಮೀಟರ್ ದೂರದಲ್ಲಿ ಕೆಂಪೇಗೌಡ ರಸ್ತೆ ಕೂಡ ಇರೋದು. ಇಲ್ಲೇ ನಿಮಗೆ ಹಲವಾರು ಪ್ರಸಿದ್ಧ ಸಿನಿಮಾ ಮಂದಿರಗಳು ಕೂಡ ಕಾಣಬಹುದು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ವಿಧಾನಸೌಧ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದ್ದರೆ ಕಬ್ಬನ್ ಪಾರ್ಕ್, ಬ್ರಿಗೇಡ್ ರೋಡ್ ಹಾಗೂ MG ರೋಡ್ ಸುಮಾರು 8ರಿಂದ 10 ಕಿಲೋಮೀಟರ್ ದೂರದಲ್ಲಿವೆ. ಸ್ವಾತಂತ್ರ್ಯ ಪೂರ್ವ ಈ ರಸ್ತೆಯನ್ನ ಸೌತ್ ಪರೇಡ್ ರಸ್ತೆ ಎಂದು ಕರೆಯುತ್ತಿದ್ದರು. ಕಾರಣ ಇದು ಬ್ರಿಟಿಷರ ವೇಳೆಯಲ್ಲಿ ಕಂಟೋನ್ಮೆಂಟ್ ಝೋನ್ ಆಗಿತ್ತು. ಸ್ವಾತಂತ್ರ್ಯ ನಂತರ ಫೆಬ್ರವರಿ 26, 1908ರಲ್ಲಿ ಈ ರಸ್ತೆಯನ್ನ ಮಹಾತ್ಮ ಗಾಂಧಿ ರಸ್ತೆ ಎಂದು ಮರುನಾಮಕರಣ ಮಾಡಲಾಯಿತು. ಸ್ವಾತಂತ್ರ್ಯದ ಮೊದಲು ಕೂಡ ಈ ರಸ್ತೆ ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲಿ ಒಂದಾಗಿತ್ತು. ಕಾರಣ ಸುತ್ತಮುತ್ತಲೂ ಆಗ ಇಲ್ಲಿ ಆಂಗ್ಲೋ ಇಂಡಿಯನ್ ಜನರು ಇರುತ್ತಿದ್ದರು. ಇದೇ ಕಾರಣ ಅವರಿಗೆ ಬೇಕಾಗುವಂತಹ ವಸ್ತುಗಳು, ಪದಾರ್ಥಗಳು ಇದೇ ರಸ್ತೆಯಲ್ಲಿ ಸಿಗುತ್ತಿದ್ದವು. ಆಗಿನ ಕಾಲದಿಂದಲೂ ಕೂಡ ಈ ರಸ್ತೆಯಲ್ಲಿ ಹಲವಾರು ದೇಶ ವಿದೇಶಿಯ ಅಂಗಡಿಗಳು ಕೂಡ ಇಲ್ಲಿ ಇರುತ್ತಿದ್ದವು. ಆಗಿನ ಕಾಲದಲ್ಲೂ ಕೂಡ ಇಲ್ಲಿ ಹಲವಾರು ಆಂಗ್ಲ ಭಾಷೆಯ ಸಿನಿಮಾ ಮಂದಿರಗಳು, ಹೋಟೆಲ್ಗಳು ಹಾಗೂ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಕೂಡ ಇದ್ದವು. ಈಗ ಕೇಳುವುದಂತೆ MG ರಸ್ತೆ ಅಂದರೆ ಮಹಾತ್ಮ ಗಾಂಧಿ ರಸ್ತೆ ತುಂಬ ಹ್ಯಾಪನಿಂಗ್ ರಸ್ತೆ. ಬೆಂಗಳೂರಿನ ಒಂದು ಲೈಫ್ ಲೈನ್ ಇದ್ದ ಹಾಗೆ. ಯಾರೇ ಬೆಂಗಳೂರಿಗೆ ಬಂದರೂ ಮೊದಲು ಕೇಳುವುದೇ ಈ MG ರಸ್ತೆಯನ್ನು. ತಮ್ಮ ಗರ್ಲ್ ಫ್ರೆಂಡ್ಗಳನ್ನು, ಬಾಯ್ ಫ್ರೆಂಡ್ಗಳನ್ನು ಮೀಟ್ ಮಾಡಬೇಕೆಂದರೆ ಎಲ್ಲರೂ ಹೋಗೋದು ಈ ರಸ್ತೆಗೇನೆ. ಇಲ್ಲಿ ನೀವು ಎಲ್ಲ ರೀತಿಯ ಶಾಪಿಂಗ್ ಮಾಲುಗಳನ್ನು, ಎಲ್ಲ ರೀತಿಯ ಫ್ಯಾಷನ್ ಅಂಗಡಿಗಳನ್ನು ನೀವು ಕಾಣಬಹುದು. ನಿಜ ಹೇಳಬೇಕೆಂದರೆ ಇದು ಬೆಂಗಳೂರಿನ ಅತ್ಯಂತ ದುಬಾರಿ ರಸ್ತೆ ಕೂಡ. ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ನೀವು ಬೆಂಗಳೂರಿಗೆ ಬಂದರೆ ಒಂದಿಲ್ಲ ಒಂದು ಸಾರಿ ಈ ಮೆಜೆಸ್ಟಿಕ್ಗೆ ಭೇಟಿ ಕೊಡಲೇಬೇಕು. ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಬಸ್ ನಿಲ್ದಾಣ ಆಗಿದೆ. ಆ ಒಂದು ಹೆಮ್ಮೆ ನಮ್ಮ ಕನ್ನಡಿಗರಿಗಿದೆ.